ಯಾರು ಅಪರಾಧ ಮಾಡ್ತಾರೆಯೋ ಅನೇಕ ಪ್ರಕರಣಗಳಲ್ಲಿ ಯಾರು ಶಾಮೀಲಾಗಿದ್ದಾರೋ ಅವರನ್ನ ಪೊಲೀಸರು ಸೂಕ್ತ ತನಿಖೆಯನ್ನು ನಡೆಸುತ್ತಾರೆ. ಅದಕ್ಕೆ ಜಾತಿ ಧರ್ಮ ಅಡ್ಡ ಬರುವುದಿಲ್ಲ. ಅವರ ಪರವಾಗಿ ಬಿಜೆಪಿಯವರು ವಕಾಲತ್ತು ವಹಿಸುತ್ತಾರೆಂದ್ರೆ ಅದಕ್ಕಿಂತ ಕೆಟ್ಟ ಸಂಗತಿ ಇನ್ನೊಂದಿಲ್ಲ. ಆರೋಪಿಗಳ ವಿರುದ್ಧ ಪೊಲೀಸರು ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಬಜರಂಗ ದಳದ ಕಾರ್ಯಕರ್ತರಿಗೆ ಗಡೀಪಾರು ನೋಟಿಸ್ ನೀಡಲಾಗಿದೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ಕೆಲಸವನ್ನ ಮಾಡ್ತಾ ಇದೆ ಎನ್ನುವಂತಹ ಬಿಜೆಪಿಗರ ಆರೋಪದ ಬಗ್ಗೆ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು. ನಮಗೂ ಆರೋಪಿಗಳಿಗೂ ರಾಜಕೀಯ ನಂಟು ಏನೂ ಇಲ್ಲ. ಆರೋಪಿಗಳ ಮೇಲೆ ಕೇಸು ಇರುವ ಕಾರಣಕ್ಕೆ 60ಕ್ಕೂ ಹೆಚ್ಚು ಜನರನ್ನ ಗಡೀಪಾರು ಮಾಡಲಾಗಿದೆ. ಧರ್ಮಕ್ಕೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಕಾನೂನು ಬಾಹಿರ ಚಟುವಟಿಕೆಗೆ ಬಿಜೆಪಿ ಬೆಂಬಲವನ್ನ ನೀಡ್ತಾ ಇದೆ ಎಂದಾದ್ರೆ ಅಪರಾಧಿಗಳಿಗೆ ಅವರ ಬೆಂಬಲ ಇದೆ ಎಂದಾಯಿತು ಎಂದರು. ಇವೆಲ್ಲವೂ ಜನರ ದಾರಿ ತಪ್ಪಿಸಲೆಂದು ಬಿಜೆಪಿಗರು ಮಾಡುವಂತಹ ಸುಳ್ಳಿನ ಆರೋಪಗಳು. ಪೊಲೀಸರಿಗೆ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ. ನೈತಿಕ ಪೊಲೀಸ್ಗಿರಿ, ಡ್ರಗ್ಸ್ ಮಾಫಿಯಾ ಇರಬಹುದು ಅಥವಾ ಇನ್ಯಾವುದೇ ವಿಚಾರದ ಬಗ್ಗೆಯೂ ಪೊಲೀಸರು ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸ್ತಾರೆ ಎಂದರು. ಯಾರು ಅಪರಾಧ ಮಾಡ್ತಾರೆ ಅಂದರೆ ಅಪರಾಧಿಗಳ ಪರ ಬಿಜೆಪಿ ಮಾತಾಡ್ತಾ ಇದ್ದಾರೆ. ಯಾರು ಅವ್ರ ಮೇಲೆ ಅನೇಕ ಪ್ರಕರಣಗಳು ದಾಖಲಾಗಿದೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ, ಅದಕ್ಕೆ ಜಾತಿ ಧರ್ಮ ಬರೋದಿಲ್ಲ. ಅವ್ರ ಪರವಾಗಿ ಬಿಜೆಪಿಯವರು ವಕಾಲತ್ ವಹಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಕೆಟ್ಟ ಸಂಗತಿ ಯಾವುದಿಲ್ಲ. ಇವತ್ತು ನಮ್ಮ ಪೊಲೀಸವರು ಯಾರು ತಪ್ಪು ಮಾಡ್ತಾರೆ ಅಂಥ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀವಿ. ನಮಗೂ ರಾಜಕೀಯವಾದಂಥ ಯಾವುದೇ ಅದಕ್ಕೆ ಬಣ್ಣ ಹಚ್ಚುವಂಥ ಪ್ರಸ್ತಾಪ ಅವಕಾಶನೇ ಇಲ್ಲ. ಇವತ್ತು ಯಾರು ಅವ್ರಿಗೆ ಗಡೀಪಾರು ಮಾಡಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ, ಅವರು ಅಪರಾಧಿಗಳು, ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ಅನೇಕ ಕೇಸ್ಗಳು ಅವ್ರ ಮೇಲೆ ಇರ್ತಕ್ಕಂಥವ್ರು. ಆ ರೀತಿ ಸುಮಾರು 65 ಜನರನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಾಗಿದೆ ಈ ವರ್ಷ. 65 ಜನ. ಆ ಪಟ್ಟಿಯಲ್ಲಿ ಯಾರ್ಯಾರು ಇದ್ದಾರೆ ಅವರೇ ನೋಡಲಿ ಎಷ್ಟು ಜನ. ಅದು ಧರ್ಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಂದರೆ ಕಾನೂನು ಬಾಹಿರ ಚಟುವಟಿಕೆಗೆ ಬಿಜೆಪಿ ಪ್ರೋತ್ಸಾಹ ಮಾಡ್ತದೆ ಅಂದರೆ ಖಂಡಿತವಾಗಿಯೂ ಅವರ ಬೆಂಬಲ ಅಂಥ ವ್ಯಕ್ತಿಗಳಿಗಿದೆ ಅಂತ ಆಯಿತು. ಅಪರಾಧಿಗಳಿಗೆ ಬೆಂಬಲ ನೀಡ್ತಕ್ಕಂಥ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತ ಆಯಿತು. ಅವೆಲ್ಲ ಉದ್ದೇಶಪೂರ್ವಕವಾಗಿ ಜನರ ಮಧ್ಯದಲ್ಲಿ ದಾರಿ ತಪ್ಪಿಸುವಂಥದ್ದಕ್ಕೆ ಮಾಡ್ತಾ ಇರ್ತಕ್ಕಂಥ ಸುಳ್ಳಿನ ಆರೋಪಗಳು. ಪೊಲೀಸ್ ಅವರು ನಮ್ಮ ರಾಜಕೀಯದ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ. ಅವರು ಸ್ಪಷ್ಟವಾದಂಥ ಕ್ರಮಗಳು ತಗೊಳ್ತಾ ಇದ್ದಾರೆ. ಅದು ಡ್ರಗ್ ಮಾಫಿಯಾ ಇರ್ಬೋದು ಅಥವಾ ಈ ನೈತಿಕ ಪೊಲೀಸ್ಗಿರಿ ಇರ್ಬೋದು, ಇದೆಲ್ಲ ವಿಚಾರದಲ್ಲೂ ಕೂಡ ಸ್ಪಷ್ಟ ಕ್ರಮಗಳು ತಗೊಳ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ಒಳ್ಳೆಯ ವಾತಾವರಣ ಇದೆ. ಆ ವಾತಾವರಣ ಕೆಡಿಸುವಂಥ ಕೆಲಸ ಬಿಜೆಪಿ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ಮುಖಂಡರುಗಳು, ಬಿಜೆಪಿ ಶಾಸಕರುಗಳು.